ಪ್ರದೇಶದಲ್ಲಿ ರಸ್ತೆ ಇದೆ, ಆದ್ರೆ ಡಾಮರ್ ಪೂರ್ತಿ ಕಿತ್ತು ಹೋಗಿದೆ. ಹಾಗಾಗಿ ಆ ರಸ್ತೆಯಲ್ಲಿ ವಾಹನಗಳು ಸರ್ಕಸ್ ಮಾಡಿಕೊಂಡು ಹೋಗ್ಬೇಕು. ಇದ್ಯಾವ ರಸ್ತೆಯ ಅವ್ಯವಸ್ಥೆ ಅಂತೀರಾ? ಇಲ್ಲಿದೆ ನೋಡಿ ಒಂದು ರಸ್ತೆಯ ಸಂಪೂರ್ಣ ಚಿತ್ರಣ. ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡು ಹೋಗುತ್ತಿರುವ ವಾಹನಗಳು, ಮತ್ತೊಂದು ಕಡೆಯಲ್ಲಿ ಗುಂಡಿಯನ್ನ ತಪ್ಪಿಸಿಕೊಂಡು ಹೋಗುವ ವಾಹನಗಳು. ಈ ದೃಶ್ಯ ಕಂಡು ಬಂದಿರುವುದು ಮಂಗಳೂರು ಮರವೂರು ಜಂಕ್ಷನ್ ಬಳೆ, ರೈಲ್ವೆ ಬ್ರಿಡ್ಜ್ ಬಳೆ. ಹೇಳಿ ಕೇಳಿ ಇದು ಏರ್ಪೋರ್ಟ್ ಸಂಪರ್ಕಿಸುವ ರಸ್ತೆ. ಈ ರಸ್ತೆಯಲ್ಲಿ ಸಾಕಷ್ಟು ಮಂದಿ ಜನಪ್ರತಿನಿಧಿಗಳು, ವಿಐಪಿಗಳು ಈ ರಸ್ತೆಯಲ್ಲೇ ಹೋಗ್ತಾರೆ. ಆದ್ರೆ ರಸ್ತೆ ಕಾಮಗಾರಿ ಆಗ್ತಾ ಇಲ್ಲ. ಇನ್ನು ಪಂಚಾಯತ್ ಕೂಡ ಗುಂಡಿ ಮುಚ್ಚುವ ಕೆಲಸವನ್ನೇನು ಕೈಗೊಂಡ್ರು. 1 ತಿಂಗಳ ಬಳಿಕ ಅದೇ ಸಮಸ್ಯೆ ಕಾಡುತ್ತಿದೆ. ಈ ರಸ್ತೆಯ ಅವ್ಯವಸ್ಥೆಗೆ ಪ್ರಮುಖ ಕಾರಣವೇನೆಂದ್ರೆ ಏರ್ಪೋರ್ಟ್ ನಿರ್ಗಮನ ರಸ್ತೆಯ ಮಳೆ ನೀರು ಚರಂಡಿಯಲ್ಲಿ ಹರಿಯದೆ ರಸ್ತೆಯಲ್ಲಿ ಹರಿಯುವುದರಿಂದ ರಸ್ತೆ ಕೆಟ್ಟು ಹೋಗ್ತಿದೆ. ಏರ್ಪೋರ್ಟ್ ನಿರ್ಗಮನ ರಸ್ತೆಯಿಂದಾಗಿ ಆ ರಸ್ತೆಯ ಮಳೆ ನೀರೆಲ್ಲ ಕೆಳಗಿನ ಇಲ್ಲಿವರೆಗೆ ಮರವೂರು ಜಂಕ್ಷನ್ಗೆ ಬರೋದರಿಂದ ಎಲ್ಲ ಒಂದೇ ಕಡೆ ನೀರು ಶೇಖರಣೆಗೆ ಇದೇ ರಸ್ತೆಯಲ್ಲಿ ಬರುತ್ತಾ ಇದೆ. ಅದರಿಂದಾಗಿ ನೀರಿನ ಸಮಸ್ಯೆ ಜಾಸ್ತಿ ಇದರಿಂದ ರೋಡೆಲ್ಲ ಹಾಳಾಗಿರುತ್ತದೆ. ಅದಲ್ಲದೆ ಅವರು ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ ಏರ್ಪೋರ್ಟ್ನ ಆ ನಿರ್ಗಮನ ರಸ್ತೆಯಲ್ಲಿ. ನೀರು ಆ ಚರಂಡಿಯಲ್ಲಿ ಹೋಗ್ತಾ ಇಲ್ಲ, ರಸ್ತೆಗೆ ಬರ್ತಾ ಉಂಟು. ಅದರ ಪ್ರಸ್ತಾವೆಲ್ಲ ಪಂಚಾಯತಿಂದ ಕಳಿಸಿ ಕೊಟ್ಟಿದ್ದೇವೆ, ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ರೈಲ್ವೆ ಹಾಗೂ ಏರ್ಪೋರ್ಟ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಹದಗೆಡುತ್ತಿದೆ. ಏರ್ಪೋರ್ಟ್ ರಸ್ತೆಯ ನೀರು ಮರವೂರು ಜಂಕ್ಷನ್ಗೆ ಹರಿದು ಬರುವುದರಿಂದ ರಸ್ತೆ ಕೆಟ್ಟು ಹೋಗ್ತಿದೆ. ಈ ಬಗ್ಗೆ ಸಂಸದರು ಹಾಗೂ ಸ್ಥಳೀಯ ಶಾಸಕರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು ಕೆಟ್ಟು ಹೋಗಿರುವ ರಸ್ತೆಯಿಂದ ಅಪಘಾತ ಕೂಡ ಸಂಭವಿಸುತ್ತಿದೆ. ಈ ಪ್ರದೇಶವನ್ನ ಅಪಘಾತ ವಲಯ ಎಂದು ಕರೆಯಬಹುದು ಅಂತಾರೆ ಸ್ಥಳೀಯ ನಿವಾಸಿ ಸತೀಶ್ ದೇವಾಡಿಗ. ದಿವಸಕ್ಕೆ 3-4 ಆಕ್ಸಿಡೆಂಟ್ ಆಗ್ತಿದೆ. 1-2 ವಾರದಲ್ಲಿ ನಾನೇ ಒಂದು ಏಜಿಗೆ 9 ಮಂದಿಯನ್ನು ನಾನೇ ಕರ್ಕೊಂಡು ಹೋಗಿದೆ. ಮತ್ತೆ ರಾತ್ರಿ ಎಷ್ಟಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಹೆಚ್ಚಾಗಿ ಆಕ್ಸಿಡೆಂಟ್ ಆಗ್ತದೆ. ಅಪಘಾತ ವಲಯ ಅಲ್ಲ, ನಿಜವಾಗಿ ಅಪಘಾತ ವಲಯವನ್ನಾಗಿ ರೈಲ್ವೆ ಇಲಾಖೆಯವರು ಮಾಡಿದ್ದು. ಆ ಕಂಬಿ ಹಾಕಿದ್ರಿಂದ ಅದು ಅಪಘಾತ ವಲಯ ಆಯಿತು. ಇಲ್ಲದ್ರೆ ಅದು ಅಷ್ಟು ದೊಡ್ಡ ಅಪಘಾತ ವಲಯ ಏನಲ್ಲ. ರೈಲ್ವೆ ಬ್ರಿಡ್ಜ್ ಬಳಿ ತಡೆಗೋಡೆ ನಿರ್ಮಾಣಗೊಂಡಿದ್ದು, ಆದರೆ ಅದು ಕಳಪೆ ಕಾಮಗಾರಿಯಿಂದ ಬಿರುಕು ಬಿಟ್ಟಿದೆ. ಅದು ಕುಸಿದು ಬೀಳುವ ಸ್ಥಿತಿಯಲ್ಲಿಯೂ ಇದೆ. ಇತ್ತ ಹದಗೆಟ್ಟಿರುವ ರಸ್ತೆಯಿಂದ ವಾಹನ ಸವಾರರು ದಿನನಿತ್ಯ ಸಮಸ್ಯೆಗೀಡಾಗಿದ್ದಾರೆ. ಇನ್ನು ರಸ್ತೆಗೆ ತೇಪೆ ಹಚ್ಚುವ ಬದಲು ಶಾಶ್ವತ ಕಾಮಗಾರಿ ಕೈಗೊಳ್ಳಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಧನರಾಜ್ ಇರುವ ಸ್ಟೂರ್ ಜೊತೆ ನಾಗೇಶ್ ಕಾವೂರು, ಮಂಗಳೂರು.